ನಮಸ್ಕಾರ. ಸ್ಪಂದನ ಜನಧ್ವನಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇದು ನಮ್ಮ ಧ್ವನಿಯಲ್ಲ, ನಿಮ್ಮ ಧ್ವನಿ. ಪ್ರಿಯ ವೀಕ್ಷಕರೇ, ಸ್ಪಂದನ ವಾಹಿನಿಯ ವಿಶೇಷ ಕಾಳಜಿಯ ಕಾರ್ಯಕ್ರಮ ಜನಧ್ವನಿ. ಇಂದಿನ ಜನಧ್ವನಿಯ ಪುಟ್ಟ ಒಂದು ಪ್ಯಾಕೇಜಿನ ವಿವರಗಳನ್ನು ನೀವು ತೆರೆದ ಕಣ್ಣಿನಿಂದ ನೋಡಿದ್ದೀರಿ. ನಿಮ್ಮ ಹೃದಯ ಕರಗಿದೆ. ಕಣ್ಣಂಚಿನಿಂದ 2 ಹನಿಗಳ ನೀರು ಉದುರಿದ್ದರೆ ನಿಮ್ಮ ಮಾನವೀಯತೆಗೆ ಅದು ಸಾಕ್ಷಿ. ಪ್ರಿಯ ವೀಕ್ಷಕರೇ, ಇಂತಹ ಹೃದಯ ವಿದ್ರಾವಕ ವಿಚಾರಗಳ ಹಿಂದೆ ಹೊರಟಂತಹ ಸ್ಪಂದನ ಬಳಗ ಇಂದಿನ ಜನಧ್ವನಿಯಾಗಿ ರೂಪುಗೊಂಡು ನಿಮ್ಮೆದುರು ತೆರೆದುಕೊಳ್ತಾ ಇದೆ. ಸರ್ಕಾರಕ್ಕೆ ಇಲ್ಲಿನ ಜನರ ದನಿಯನ್ನು ಮುಟ್ಟಿಸುವ ಮೂಲಕ ಜನಜೀವನವನ್ನು ಸ್ವಸ್ಥಗೊಳಿಸಲು ಕಂಕಣಬದ್ಧವಾಗಿ ಹೊರಟಂತಹ ಸ್ಪಂದನ ಬಳಗ ಇದಕ್ಕೊಂದು ಕೊನೆಯನ್ನು, ತಾರ್ಕಿಕವಾದಂತಹ ನೆಲೆಯನ್ನು ಕಂಡುಕೊಳ್ಳುವತ್ತ ನಿರಂತರ ಪಯಣವನ್ನು ಹಿಡಿದು ಹೊರಟಿದೆ. ಪತ್ರಿಕಾ ಮಾಧ್ಯಮದ ಅತ್ಯಂತ ಪ್ರಮುಖ ಧರ್ಮವಾದಂತಹ ಫಾಲೋ ಅಪ್ನೊಂದಿಗೆ ಇದನ್ನು ನೀವು ಈ ಅರ್ಧ ಗಂಟೆಯ ಕಾಲ ತುಣುಕು ತುಣುಕಾಗಿ ವೀಕ್ಷಿಸಿದ್ದೀರಿ. ಇದು ಸ್ಪಂದನದ ಕಾಳಜಿ. ಈ ಕುರಿತಾಗಿ ಮಾನ್ಯ ಸಚಿವರ ಜೊತೆಗೆ ಈ ಸಮಸ್ಯೆಯನ್ನು ಎದುರಿಸಿ ಬಳಲಿ ಬೆಂಡಾಗಿರುವ ನಿಮ್ಮ ಜೊತೆಗೆ ನಿಮ್ಮ ನೋವನ್ನು, ನಿಮ್ಮ ಭಾವನೆಗಳನ್ನು, ನಿಮ್ಮ ಕಷ್ಟಗಳನ್ನು ಹಂಚಿಕೊಳ್ತಾ ಈ ಕಾರ್ಯಕ್ರಮ ನಿಮ್ಮೆದುರು ಮೂಡಿ ಬರ್ತಾ ಇದೆ. ಈ ಸಮಸ್ಯೆಯ ಬಗ್ಗೆ ನಿರಂತರ ಅಧ್ಯಯನವನ್ನು ನಡೆಸಿ ಅದಕ್ಕೋಸ್ಕರ ತನ್ನ ಸರ್ವಸ್ವವನ್ನು ಪಣವಾಗಿಟ್ಟು ಹೋರಾಡ್ತಾ ಇರುವಂತಹ ಬಳಕೆದಾರರ ಹೋರಾಟದ ಕಾರ್ಯಕರ್ತ ಎಂಬುದಾಗಿ ಗುರುತಿಸಲ್ಪಟ್ಟಿರುವಂತಹ ಡಾಕ್ಟರ್ ರವೀಂದ್ರನಾಥ್ ಶಾನುಭೋಗ್ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಸ್ಪಂದನ ವಾಹಿನಿಯ ಮೂಲಕ ಸ್ಪಂದನ ಜನಧ್ವನಿ ಕಾರ್ಯಕ್ರಮವನ್ನು ರೂಪಿಸಿ ಅದರ ಹಿಂದೆ ನಿಂತು ಈ ಜನರಿಗೆ ಬವಣಿಗೆ ಕಾರಣವಾಗುವಂತಹ ವಿಚಾರಗಳನ್ನು ಆಯ್ದು ಅದರ ಬೆನ್ನತ್ತಿ ಅದಕ್ಕೊಂದು ಅಂತ್ಯವನ್ನು ಕಾಣಿಸುವ ಪಥದಲ್ಲಿ ದಿಟ್ಟವಾಗಿ ಮುನ್ನಡೆಯುವ ಸಂಕಲ್ಪಕ್ಕೆ ಸಾರಥಿಯಾಗಿರುವ ಸ್ಪಂದನ ಸಿಇಒ ವಿಲಾಸ್ ನಾಯಕ್ ಅವರಿದ್ದಾರೆ. ಅವರಿಬ್ಬರನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಬರಮಾಡಿಕೊಳ್ತಾ ಇದ್ದೇನೆ. ಸರ್, ನಿಮ್ಮಿಬ್ಬರಿಗೂ ಸ್ವಾಗತ. ಧನ್ಯವಾದ. ಎಂಡೋಸಲ್ಫಾನ್ ಅನ್ನುವಂತಹ ವಿಷ ಬೀಜ ಭಾರತದಲ್ಲಿ ಕಳೆದ ಕೆಲವು ದಶಕಗಳಿಂದ ಸದ್ದು ಮಾಡ್ತಾ ಇದೆ. ಈ ಸದ್ದು ಮರಣ ಗಂಟೆಯಾಗಿ ದೇಶದ ವಿವಿಧ ಪ್ರದೇಶಗಳಲ್ಲಿ, ಅತ್ಯಂತ ಮುಖ್ಯವಾಗಿ ಕಾಸರಗೋಡು, ಕೇರಳದ ಭಾಗಗಳಲ್ಲಿ ಆರಂಭಿಸಿ ದಕ್ಷಿಣ ಕನ್ನಡ, ಕರಾವಳಿ ಜಿಲ್ಲೆಯ ವಿವಿಧ ಭಾಗಗಳಲ್ಲಿ ಸದ್ದು ಮಾಡ್ತಾ ಇದೆ. ಈ ಸದ್ದು ಆರಂಭಗೊಂಡ ಕ್ಷಣದಿಂದ ಅದರ ವಿರುದ್ಧವಾದಂತಹ ಹೋರಾಟದಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಂಡಿದ್ದೀರಿ. ವಿವಿಧ ಸಂಘಟನೆಗಳ ಮುಖವಾಣಿಯಾಗಿ ತಾವು ಕಾಣಿಸಿಕೊಂಡಿದ್ದೀರಿ. ಎಂಡೋಸಲ್ಫಾನ್ ಅಂತಹ ದೊಡ್ಡ ದುರಂತ ಏನು ಮಾಡಿದೆ? ಸಾಧಾರಣ 15 ವರ್ಷ ಹಿಂದೆ 1998ರಲ್ಲಿ ಪ್ರಾರಂಭವಾಯಿತು ನೋಡಿ ಈ ಕತೆ. ಮೊದಲಾಗಿ ಕಾಸರಗೋಡು ತಾಲೂಕಿನ ಪಡ್ರೆ ಎಂಬ ಒಂದು ಸಣ್ಣ ಹಳ್ಳಿಯಲ್ಲಿ ಪ್ರಾರಂಭ ಆಯಿತು. 98-99ರ ವರ್ಷದಲ್ಲಿ, ಒಂದೇ ವರ್ಷದಲ್ಲಿ ಸುಮಾರು 50 ಜನ ಕ್ಯಾನ್ಸರ್ ರೋಗದಿಂದ ಸತ್ತು ಹೋದರು ಆ ಹಳ್ಳಿಯಲ್ಲಿ. ಸಾಧಾರಣ 103 ಜನ ಅಂಗವಿಕಲರು, ಬುದ್ಧಿಮಾಂದ್ಯರು ಅಲ್ಲಿ ಇದ್ದಾರೆ ಅಂಥೇಳಿ ನಮಗೆ ಅಲ್ಲಿನ ವೈದ್ಯ ಡಾಕ್ಟರ್ YS ಮೋಹನ್ ಕುಮಾರ್ ಅವರು ನಮಗೆ ತಿಳಿಸಿದರು. ಕಸ್ತೂರ್ಬಾ ಮೆಡಿಕಲ್ ಕಾಲೇಜಿಗೆ ಅವರು ತಿಳಿಸಿ ಒಂದು ಅಧ್ಯಯನವನ್ನು ಮಾಡಬೇಕು ಅಂಥೇಳಿ ವಿನಂತಿ ಮಾಡಿದಾಗ ನಾವು ಒಂದು ತಂಡ ಆಗಿ ಅಲ್ಲಿ ಹೋಗಿದ್ದದ್ದು. ಅದು 99ರಲ್ಲಿ. ಸಾಧಾರಣ 1 ವರ್ಷದ ತನಕ ಅದು ಯಾವುದಕ್ಕಾಗಿ ಹೀಗೆ ಆಗ್ತಾಯಿದೆ, ಏನಾಗ್ತಾಯಿದೆ ಅಂತ ನಮಗೆ ಗೊತ್ತಿರಲಿಲ್ಲ. ಕೊನೆಗೆ ನಮಗೆ ತಿಳಿದು ಬಂತು, 20 ವರ್ಷಗಳಿಂದ ಹೆಲಿಕಾಪ್ಟರ್ನಲ್ಲಿ ಔಷಧಿಯನ್ನು ಸುರಿಸ್ತಾರೆ ಅಂಥೇಳಿ. ಅದು ವಿಷಯ ಅಂತೇಳಿ ಅವರು ಯಾವತ್ತೂ ಹೇಳಿಲ್ಲ. ಔಷಧಿ, ಮೆಡಿಸಿನ್. ಔಷಧಿದ ಅರ್ಥ ಅಂತೇಳಿದರೆ ಜೀವನವನ್ನು ರಕ್ಷಿಸುವಂಥದ್ದು. ಅವರು ಔಷಧಿಯನ್ನು ಹಾಕ್ತಾರೆ ಅಂತ ಹೇಳಿ ನಾವು ಅಲ್ಲಿ ಯಾವ ಔಷಧಿ ಅಂತೇಳಿ ಅವರಿಗೆ ಗೊತ್ತಿಲ್ಲ. ಅದನ್ನು ತಿಳಿಬೇಕಾದ್ರೆ ನಮಗೆ ಸಾಧಾರಣ 15 ದಿವಸ ಆಯಿತು. ಅದು ಎಂಡೋಸಲ್ಫಾನ್ ಎಂಬ ಒಂದು ಕೀಟನಾಶಕ ಅಂಥೇಳಿ. ಆ ಕೀಟನಾಶಕದ ಲಿಟ್ರೇಚರನ್ನು, ಸೈಂಟಿಫಿಕ್ ಲಿಟ್ರೇಚರನ್ನು ನಾವು ಶೋಧನೆ ಮಾಡಿ ನೋಡಿದಾಗ ನಮಗೆ ಅದರಲ್ಲಿ ಗೊತ್ತಾಯಿತು ಇದರ ಪರಿಣಾಮ ಏನು ಅಂತ ಹೇಳಿದರೆ, ಒಂದನೇದಾಗಿ ಅದು ಎಂಡೋಕ್ರೈನ್ ಡಿಸ್ರಪ್ಷನ್, ಹಾರ್ಮೋನುಗಳ ಏರಿಳಿತ ಮಾಡಿಕೊಂಡು ಜನರಲ್ಲಿ ವಿವಿಧ ಕ್ಯಾನ್ಸರ್ಗಳನ್ನು ಹುಟ್ಟಿಸ್ಬೋದು ಮತ್ತು ಲೈಂಗಿಕ ಬದಲಾವಣೆಗಳನ್ನು ಮಾಡಿಸ್ಬೋದು. ಹಾಗೆ ಇದು ಎಂಡೋಕ್ರೈನ್ ಡಿಸ್ರಪ್ಷನ್ ಅಂತ ಹೇಳ್ತಾರೆ. ಎರಡನೇದಾಗಿ
ಇದರಲ್ಲಿ ಬುದ್ಧಿಮಾಂದ್ಯ ಮಕ್ಕಳು ಹುಟ್ಟುತ್ತಾರೆ. ಗರ್ಭಿಣಿಯರು ಈ ನೀರನ್ನು ಕುಡಿದ್ರೆ, ಕಲುಷಿತ ನೀರನ್ನು, ಎಂಡೋಸಲ್ಫಾನ್ ಕಂಟ್ಯಾಮಿನೇಟೆಡ್ ನೀರನ್ನು ಕುಡಿದ್ರೆ ನೇರವಾಗಿ ಈ ವಿಷ ಗರ್ಭದೊಳಗಿನ ಮಗುವಿಗೆ ಸೇರಿ ಸಮಸ್ಯೆ ಉಂಟಾಗ್ತದೆ ಎಂದು ಎರಡನೇ ವಿಚಾರ ಆಲ್ರೆಡಿ ಲಿಟ್ರೇಚರ್ನಲ್ಲಿತ್ತು. ಮೂರನೇದಾಗಿ ಅಂಗವಿಕಲತೆ ಅದು ಬರ್ತದೆ ಅಂತೇಳಿ ಇದನ್ನೆಲ್ಲವನ್ನು ನಾವು ಅಲ್ಲಿ ಗಮನಿಸಿದ್ವು. 103 ಜನರನ್ನು ನಾವು ಮಣಿಪಾಲ ಆಸ್ಪತ್ರೆಗೆ ತಂದು, ಮಂಗಳೂರು ಆಸ್ಪತ್ರೆಗೆ ತಂದು, ಕಸ್ತೂರ್ಬಾ ಮೆಡಿಕಲ್ ಕಾಲೇಜಿನಲ್ಲಿ ಅವರಿಗೆ ನಾವು ತಪಾಸಣೆ ಮಾಡಿ ನೋಡಿದಾಗ ಅದೇ ವೇಳೆ ಅಹಮದಾಬಾದಿನ ಆಕ್ಯುಪೇಷನಲ್ ಹೆಲ್ತ್ ಹಜಾರ್ಡ್ ಇನ್ಸ್ಟಿಟ್ಯೂಟ್ ಅಂತ ಇದೆ, ಸರ್ಕಾರಿ ಇನ್ಸ್ಟಿಟ್ಯೂಟ್, ಅವರು ಇದರಲ್ಲಿ ಶಾಮೀಲಾಗಿ, ಅಂದರೆ ಅವರು ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ನ ಆಧಾರದಲ್ಲಿ ಅವರ ಆದೇಶದ ಪ್ರಕಾರ ಬಂದವರು ಅದನ್ನು ಮಾಡಿ ಇದೇ ಅದಕ್ಕೆ ಕಾರಣ ಅಂಥೇಳಿ ಅವರು ಗುರುತಿಸಿದರು. ಅಲ್ಲಿಂದ ಆವಾಗ ನೋಡಿ 103 ಜನ ಕಾಸರಗೋಡಿನಲ್ಲಿ ನಾವು ಕಂಡದ್ದು. ಈಗ ಅದು 3450 ಆಗಿದೆ ಆ ಸಂಖ್ಯೆ. ಅದೇ ವೇಳೆ ಕರ್ನಾಟಕದಲ್ಲಿ ಕೊಕ್ಕಡದಲ್ಲಿ 12 ಜನವನ್ನು ನಾವು ಗುರುತಿಸಿದೆವು 99-2000ರಲ್ಲಿ. ಈಗ ಆ ಸಂಖ್ಯೆ ಇಡೀ ದಕ್ಷಿಣ ಕನ್ನಡದ 4 ತಾಲೂಕುಗಳಲ್ಲಿ ಸಾಧಾರಣ 5000 ತನಕ ಹೋಗಿದೆ ಎಂಬ ಶಂಕೆ ಇದೆ. ಈಗಾಗಲೇ 1900 ಜನ ಎಂಡೋಪೀಡಿತರು ಇದ್ದಾರೆ ಅಂತ ಹೇಳಿ ನಮಗೆ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಯವರ ಲಿಖಿತ ದಾಖಲೆ ನಮಗೆ ಕೈ ಸೇರಿದೆ. ವಿದೇಶಗಳಲ್ಲಿ ಈ ಎಂಡೋಸಲ್ಫಾನ್ ಅನ್ನುವ ನೀವೇ ಹೇಳಿದಂತಹ ಮೆಡಿಸಿನ್, ಔಷಧಿ ಎಂದು ಕರೆಯಲ್ಪಡುವಂತಹ ವಿಷವನ್ನು ನಿಷೇಧಿಸಿ ಆಗಲೇ ವರ್ಷಗಳು ಉರುಳಿದ್ದವು. ಭಾರತ ದೇಶದಲ್ಲಿ ಯಾಕೆ ಇದನ್ನು ಮುಂದುವರಿಸಿದರು? ನೋಡಿ, ಭಾರತದಲ್ಲಿ ಆಫ್ ಪೇಟೆಂಟ್ ಅಂದರೆ ಪೇಟೆಂಟ್ ಇಲ್ಲದ, ಪೇಟೆಂಟ್ ಮುಗಿದಿರುವ ಈ ಕೀಟನಾಶಕ ಅಂದರೆ ಈಗ ಎಂಡೋಸಲ್ಫಾನ್ ಮಾತ್ರ. DDT ಎಲ್ಲ ಹಳತಾಯಿತು. ಈಗ ಎಂಡೋಸಲ್ಫಾನ್ಗೆ ಪೇಟೆಂಟ್ ಇತ್ತೀಚಿನವರೆಗಿತ್ತು, ಅದು ಮುಗೀತು. ಈಗ ಯಾವುದೇ ರಾಯಲ್ಟಿ ಕೊಡಲಿಕ್ಕಿಲ್ಲ. ಆದ್ದರಿಂದ ನಮ್ಮ ದೇಶದ ಉತ್ಪಾದಕರು ಇದನ್ನು ಸಾಧಾರಣ 45,000 ಟನ್ ಗಟ್ಟಲೆ ಸಾಧಾರಣ 4-5 ವರ್ಷದಿಂದ ಉತ್ಪಾದನೆ ಮಾಡ್ತಾ ಇದ್ದಾರೆ. ಕಳೆದ ಅಕ್ಟೋಬರ್ ತಿಂಗಳಲ್ಲಿ ಇದು ಜಾಗತಿಕ ನಿಷೇಧ, ವರ್ಲ್ಡ್ ಬ್ಯಾನ್ ಆಗುವ ತನಕ ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ರು. ಅದು ಭಾಳ ಚೀಪಾಗಿ ಆಗುತ್ತೆ ಅಂಥೇಳಿ ನಮ್ಮ ರೈತರು ಹಾಗೆ ಉಳಿದ ಕೀಟನಾಶಕಗಳಿಗೆ ತುಂಬ ದುಡ್ಡು ಕೊಡಬೇಕು, ಇದಕ್ಕೆ ದುಡ್ಡಿಲ್ಲ, 60 ರೂಪಾಯಿಗೆ ಒಂದು ಬಾಟಲ್ ಸಿಗ್ತದೆ ಅಂತ ಹೇಳಿ ಇದನ್ನೇ ಯೂಸ್ ಮಾಡ್ತಿದ್ರು. ಯಾರು ಹೇಳಿದ್ರು ನಾವು ಕೇಳುವ ಸ್ಥಿತಿಯಲ್ಲಿರಲಿಲ್ಲ, ಕೇಂದ್ರ ಸರ್ಕಾರವು ಕೇಳುವ ಸ್ಥಿತಿಯಲ್ಲಿರಲಿಲ್ಲ. ಶರದ್ ಪವಾರ್ ಅವರೇ ಹೇಳಿದರು ಪಾರ್ಲಿಮೆಂಟ್ನಲ್ಲಿ, ಈ ಕೀಟನಾಶಕದಿಂದ ಕೇರಳ ಮತ್ತು ಕರ್ನಾಟಕ ಬಿಟ್ಟರೆ ಬೇರೆ ಎಲ್ಲಿಯೂ ನಮ್ಮ ಹತ್ರ ಕಂಪ್ಲೇಂಟ್ ಇಲ್ಲ ಅಂಥೇಳಿ. ಇನ್ನೊಂದು ಆಶ್ಚರ್ಯ ವಿಷಯ ಅಂತ ಹೇಳಿದರೆ, ಜಾಗತಿಕ ಸಮ್ಮೇಳನ ಆಗಿತ್ತು. ಆ ಸಮ್ಮೇಳನದಲ್ಲಿ ಸ್ಟಾಕ್ ಹೋಮ್ ಕನ್ವೆನ್ಷನ್ ಅಂತ ಹೇಳ್ತಾರೆ, ಅಲ್ಲಿ ಭಾರತದ ಪ್ರತಿನಿಧಿಯಾಗಿ ಹೋದವರು ಎಂಡೋಸಲ್ಫಾನ್ ಮ್ಯಾನುಫ್ಯಾಕ್ಚರರ್ಸ್, ನಮಗೆ ಬೇಕು ಅಂತ ಹೇಳುವವರು. ಯಾವುದೇ ಸರ್ಕಾರಿ ಇಲಾಖೆಯವರಲ್ಲ, ಭಾರತದ ಪ್ರತಿನಿಧಿಗಳಂತ ಹೇಳಿ ಅವರೇ ಹೋಗಿ ಇದು ನಮಗೆ ಬೇಕು ಅಂತ ಹೇಳುವ ಒಂದು ದುಷ್ಪರಿಸ್ಥಿತಿಗೆ ನಾವು ಎಲ್ಲ ಒಳಗಾಗಬೇಕಾಯಿತು. ನಿಮ್ಮ ಹತ್ರ ಇನ್ನೊಂದು ಮುಖ್ಯವಾದಂತಹ ಪ್ರಶ್ನೆಯನ್ನು ಕೇಳುವುದಿದೆ. ಅದಕ್ಕಿಂತ ಮೊದಲು ವಿಲಾಸ್ ನಾಯ್ಕ್ ಅವರೇ, ನೀವು ಮಾಧ್ಯಮದ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ಕೆಲಸವನ್ನು ನಿರ್ವಹಿಸ್ತಾ ಇರುವವರು. ಮಾಧ್ಯಮ ಅನ್ನುವಂಥದ್ದು ಒಂದು ವಸ್ತು, ವಿಚಾರಕ್ಕೆ ಸಂಬಂಧಪಟ್ಟಂತೆ, ಸಮಸ್ಯೆಗೆ ಸಂಬಂಧಪಟ್ಟಂತೆ ಅದರ ಸ್ಪಷ್ಟ, ನೇರ, ನಿರ್ಭೀತ ಚಿತ್ರಣವನ್ನು ನೀಡುವಲ್ಲಿಗೆ ಅದನ್ನು ತನ್ನ ವೃತ್ತವನ್ನು ಪರಿಧಿಯ ಒಳಗೆ ಸೀಮಿತಗೊಳಿಸಿಕೊಳ್ಳುವಂತಹ ಮಿತಿಯನ್ನು ಎಲ್ಲ ಕಡೆ ನೋಡ್ತಾ ಇದ್ದೇವೆ. ಉಳಿದ ಮಾಧ್ಯಮಗಳಿಗಿಂತ ಭಿನ್ನವಾಗಿ ಸ್ಪಂದನ, ಜನಧ್ವನಿ ಅನ್ನುವ ಕಾರ್ಯಕ್ರಮವನ್ನು ರೂಪಿಸಿಕೊಂಡು ಅದರ ಹಿಂದೆ ಬೆನ್ನತ್ತಿ ಸಮಸ್ಯೆಯ ಸುಳಿಗೊಂದು ತಾರ್ಕಿಕ ಅಂತ್ಯವನ್ನು ಕಾಣುವಲ್ಲಿಯವರೆಗೆ ನಿಮ್ಮ ಪ್ರಯತ್ನ ಇದೆ ಅನ್ನುವ ಹಾಗೆ ಇಂದು ಪತ್ರಿಕಾ ದಿನಾಚರಣೆಯ ವಿಶೇಷ ಸಂದರ್ಭ. ಪತ್ರಿಕಾ ಧರ್ಮಿಗಳಿಗೆ, ಪತ್ರಿಕಾ ಉದ್ಯಮಿಗಳಿಗೆ, ಮಾಧ್ಯಮದಲ್ಲಿ ತೊಡಗಿಕೊಂಡವರಿಗೆ ಒಂದು ಪವಿತ್ರ ದಿನ ಎಂದು ಕರೆಯಬಹುದಾದಂತಹ ದಿನ. ಈ ದಿನದಲ್ಲಿ ಈ ಕಾರ್ಯಕ್ರಮಕ್ಕೆ ತೊಡಗಿಕೊಂಡಿದ್ದೀರಿ. ನಿಮ್ಮ ಹೋರಾಟ ಎಲ್ಲಿವರೆಗಿರ್ತದೆ? ಈ ಹೋರಾಟ ಯಾಕೆ ಹುಟ್ಟುಕೊಳ್ತು? ಖಂಡಿತ ರಮಣ್ಣ ಅವರೇ, ನೀವೆಲ್ಲ ಈಗಾಗಲೇ ಯು ಹರ್ಡ್ ಇಟ್ ಫ್ರಮ್ ದ ಹಾರ್ಸಸ್ ಮೌತ್ ಅಂತ ಹೇಳ್ತೀವಿ. ಯಾಕಂತ ಹೇಳಿದರೆ ಡಾಕ್ಟರ್ ಶಾನ್ಭಾಗ್ ಅವರು ಈಗಾಗಲೇ ಹೇಳಿದರು, ಅವರ ಹೋರಾಟ 1998ರಿಂದ ಪ್ರಾರಂಭ ಆಗಿದೆ, ಈಗ 2013 ಅಂತ ಹೇಳಿ.
ಇವರಂಥ ಪ್ರೇರಣೆ ನಮಗಿರುವಾಗ ಸ್ಪಂದನ ವಾಹಿನಿಗೆ ಪ್ರಾಯಶಃ ನಾವು ಮಾಡ್ತಾ ಇರೋದು ಇದೇನೇ ಅಲ್ಲ ಅಂತ ಕಾಣುತ್ತೆ. ನೋಡಿ, ಇವತ್ತಿನ ದಿನ ಮಾಧ್ಯಮದಲ್ಲಿ ಯಾವುದೇ ಒಂದು ವಿಚಾರವನ್ನು ತಂದು ಜನರಿಗೆ ಒಮ್ಮೆಗೆ ಎಚ್ಚರಗೊಳಿಸುವುದು ತುಂಬ ಈಸಿ ಆದಂಥ ಒಂದು ಸಂದರ್ಭ. ಆದರೆ ಜನರ ಮೆಮೊರಿ ಅನ್ನೋದು ತುಂಬ ಚಿಕ್ಕದಾಗಿದೆ. ಯಾಕೆ ಚಿಕ್ಕದಾಗಿದೆ ಅಂತ ಹೇಳಿದ್ರೆ, ಇನ್ನೊಂದು 15 ದಿನ ಬಿಟ್ಟು ನೀವು ಈ ಎಂಡೋಸಲ್ಫಾನ್ ವಿಷಯ ಒಂದು 10 ಜನರ ಹತ್ರ ಮಾತಾಡಿದರೆ, ಏನೋ ಒಂದು ಕೇಳಿದ್ದೇ ಇದೇ ರೀತಿ ಅನ್ನೋ ಒಂದು ಸ್ಥಿತಿಯಲ್ಲಿ ನಾವೆಲ್ಲ ಇದ್ದೀವಿ. ಯಾಕಂದರೆ ತುಂಬ ಫಾಸ್ಟ್ ಆಗಿದೆ ಲೈಫು, ತುಂಬ ವಿಚಾರಗಳು ಅವ್ರ ತಲೆಯಲ್ಲಿ ಪ್ರತಿದಿನ ಬಂದು ಹೋಗ್ತದೆ. ಹಾಗಿದ್ರೆ ಮಾಧ್ಯಮದ ಒಂದು ಕರ್ತವ್ಯ ಏನು ಅಂತ ಒಂದು ಆಲೋಚನೆ ಹೋಗ್ಬೋದು. ನನ್ನ ಪ್ರಕಾರ ಒಂದು ಕರ್ತವ್ಯ ಏನು ಅಂತ ಹೇಳಿದ್ರೆ, ಈ ಥರ ವಿಚಾರಗಳನ್ನು ಅದರ ಒಂದು ಅಂತ್ಯಕ್ಕೆ ಅಂತ ಹೇಳಿದ್ರೆ ಒಂದು ಫುಲ್ ಸ್ಟಾಪನ್ನು ಹಾಕೋ ತನಕ ನಿಲ್ಲದೆ ಆ ವಿಚಾರವನ್ನು ಫಾಲೋ ಅಪ್ ಮಾಡೋದೇನಿದೆ ನೋಡಿ, ಅದು ಪ್ರಾಯಶಃ ಇವತ್ತು ಮಾಧ್ಯಮದ ಕರ್ತವ್ಯ ಆಗಿದೆ ಅಂತ ಕಾಣುತ್ತೆ. ಖಂಡಿತ ಸ್ಪಂದನದ ಜನಧ್ವನಿ ಹುಟ್ಟಿರೋದು ಇದೇ ಒಂದು ವಿಷಯಗಳಿಂದ. ಏನಪ್ಪ ಅಂತ ಹೇಳಿದರೆ, ಇವತ್ತು ಯಾವುದೇ ಒಂದು ವಿಚಾರವನ್ನು ತೆಗೆದುಕೊಂಡು ಅದರ ಫಾಲೋ ಅಪ್ ಸ್ಟೋರೀಸ್ಗಳನ್ನು ಮಾಡ್ತಾ ಅದಕ್ಕೆ ಫುಲ್ ಸ್ಟಾಪ್ ಹಾಕೋ ತನಕ ಈ ವಿಚಾರದ ಜನಧ್ವನಿಯನ್ನು ಹುಡಿಸ್ತಾ ಇರುವಂಥ ಒಂದು ಕರ್ತವ್ಯ ಸ್ಪಂದನ ವಾಹಿನಿ ಮಾಡಬೇಕು ಅಂತ ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದೀವಿ. ಅದರಿಂದ ಇಲ್ಲಿರುವಂಥ ವೀಕ್ಷಕರಲ್ಲಿ ಕೇಳ್ಕೊಳ್ಬೇಕಾಗಿದೆ ಏನಂತ ಹೇಳಿದ್ರೆ, ಏನಪ್ಪ ಇವ್ರು ಇದೇ ವಿಷಯ ಮಾತಾಡ್ತಾರೆ ಅಂತ ಅನ್ಸ್ಕೊಂಡ್ರೆ ಇದನ್ನು ತಪ್ಪು ತಿಳ್ಕೊಬೇಡಿ. ನಾವು ಇದೇ ವಿಷಯ ಯಾಕೆ ಮಾತಾಡ್ತೀವಿ ಅಂದರೆ, ನೀವೆಲ್ಲರೂ ಎಚ್ಚರಗೊಂಡು ಯಾವಾಗ ತನಕ ಇದಕ್ಕೆ ಫುಲ್ ಸ್ಟಾಪ್ ಹಾಕಲಿಕ್ಕೆ ನಿರ್ಧಾರವನ್ನು ತಗೊಳ್ಳಲ್ವಾ, ಆವಾಗ ತನಕ ನಾವು ಇದೇ ವಿಷಯವನ್ನು ಮಾತಾಡ್ತಾನೆ ಇರಬೇಕಾಗತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ರಮಣ್, ನಿಮಗಿನ್ನೊಂದು ಪ್ರಶ್ನೆ, ನಿಮ್ಮ ಹೋರಾಟ ಎಲ್ಲಿವರೆಗೆ ಇರುತ್ತೆ? ಸಾಧಾರಣವಾಗಿ ಆರಂಭ ಶೂರತನ ಅನ್ನುವಂತಹ ಒಂದು ಪದ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಸಿದ್ಧವಾಗಿ ನಾವು ಕಾಣುವಂಥದ್ದು, ಕೇಳುವಂಥದ್ದು ಮತ್ತು ನಡೆದಿರುವಂಥದ್ದನ್ನು ಗಮನಿಸಿದ್ದೇವೆ. ನಿಮ್ಮದು ಹೇಗೆ? ಈಗಾಗಲೇ ಹೇಳಿರೋ ಹಾಗೆ ಫುಲ್ ಸ್ಟಾಪ್ ತನಕ ಅಂತ ಹೇಳಿದ್ವಿ. ಇದಕ್ಕೆ ಫುಲ್ ಸ್ಟಾಪ್ ಏನು ಅಂತ ಡಾಕ್ಟರ್ ರವೀಂದ್ರನಾಥ್ ಶಾನ್ಭಾಗ್ರು ಹೇಳಬೇಕು. ಪ್ರಾಯಶಃ ಇವತ್ತಿನಿಂದಲೇ ಇದಕ್ಕೆ ಫುಲ್ ಸ್ಟಾಪ್ ಹಾಕೋ ಅಂತ ಒಂದು ಪ್ರಾಯಶಃ ದಿನ ಹೊರಟೋಗ್ಬಿಟ್ಟಿದೆ ಅಂತ ಕಾಣುತ್ತೆ. ಆದರೆ ಖಂಡಿತ ಈಗಾಗಲೇ ಅವ್ರು ಹೇಳಿರೋ ಹಾಗೆ 3,500 ಜನರು ಖಾಲಿ ಕೇರಳದಲ್ಲಿದ್ದಾರೆ ಅಂತ ಹೇಳಿದ್ರು. ಪ್ರಾಯಶಃ ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳಲ್ಲಿ ಇನ್ನೊಂದು 5,000 ಜನರ ಹತ್ರ ಇರ್ಬೋದು ಅಂತ ಕಾಣುತ್ತೆ. ಹಾಗಿದ್ರೆ ಇದು ಬಿಟ್ಟು ಇನ್ನೂ ಇದರಿಂದ ಪೀಡಿತರಾದವರು ಹುಟ್ಟೋ ಅಂತ ಒಂದು ಚಾನ್ಸಸ್ ಇದೆ ಅಂತ ಆದರೆ ಅದನ್ನು ನಿಲ್ಲಿಸಲಿಕ್ಕೆ ಏನು ಮಾಡಬೇಕು ಅನ್ನೋದು ಇದಕ್ಕೆ ಒಂದು ತಾತ್ಕಾಲಿಕ ಫುಲ್ ಸ್ಟಾಪ್ ಅಂತ ಕಾಣುತ್ತೆ. ಅಟ್ಲೀಸ್ಟ್ ಅದನ್ನಾದರೂ ನಾವು ಈ ವಿಚಾರದಲ್ಲಿ ಪಡ್ಕೊಳ್ಬೇಕು ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಆಗಲಿ, ನಿಮ್ಮ ಹೋರಾಟದಲ್ಲಿ ನಿಮಗೆ ಯಶಸ್ಸು ಸಿಗಲಿ. ನಿಮ್ಮ ತಂಡ ಅತ್ಯಂತ ಯಶಸ್ವಿಯಾಗಿ ಈ ಕಾರ್ಯಕ್ರಮದಲ್ಲಿ ರವೀಂದ್ರನಾಥ್ ಶಾನ್ಭೋಗ್ರಂತಹ ಹೋರಾಟಗಾರರ ಜೊತೆ ಸೇರ್ಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ಹಾರೈಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅದರ ಜೊತೆಗೆ ಸರ್, ನಿಮ್ಮನ್ನು ಇನ್ನೊಂದು ಪ್ರಶ್ನೆ ಕೇಳಬೇಕು. ಹೋರಾಟದ ಆರಂಭದ ಹಂತ ಒಂದು ದಡಕ್ಕೆ ಮುಟ್ತಾ ಇದೆ ಅಂತ ಅನ್ನಿಸಿದ ಹಾಗೆ ಎಲ್ಲಿಯೋ ಹೋರಾಟಕ್ಕೆ ಮಣಿದೋ ಎಂಬ ಹಾಗೆ ಭಾರತದಲ್ಲಿ ಎಂಡೋಸಲ್ಫಾನ್ ಬಳಕೆಯನ್ನು ನಿಷೇಧಿಸಲಾಯಿತು. ಈ ಹಂತದ ಒಂದಷ್ಟು ಮಾಹಿತಿಗಳು ಬೇಕಿದೆ ನಿಮ್ಮಿಂದ. ಈಗ ಸುಪ್ರೀಂ ಕೋರ್ಟ್ನಲ್ಲಿ ಈ ವಿಚಾರದಲ್ಲಿ 8 ವರ್ಷಗಳಿಂದ ದಾವೆಯನ್ನು ನಾವು ಹೂಡಿದ್ದೀವಿ. ಅದು ನಡೀತಾ ಇದೆ. ಮೊದಲನೇದಾಗಿ ಎಂಡೋಸಲ್ಫಾನ್ ಬ್ಯಾನ್ ಆಗಬೇಕು ಅಂಥೇಳಿ, ಅಂತೂ ಕಳೆದ ಅಕ್ಟೋಬರ್ನಲ್ಲಿ ಜಾಗತಿಕ ಬ್ಯಾನ್ ಆದಮೇಲೆ ಈಗ ಭಾರತದಲ್ಲಿಯೂ ಬ್ಯಾನ್ ಮಾಡಲೇಬೇಕಾಯಿತು. ಅಷ್ಟರೊಳಗೆ ನಾವು ಈ ಸಮಸ್ಯೆಯನ್ನು ಉಂಟು ಮಾಡಿದ ಕೇರಳ ಗೇರು ಅಭಿವೃದ್ಧಿ ನಿಗಮ ಹಾಗೂ ಕರ್ನಾಟಕದ ಗೇರು ಅಭಿವೃದ್ಧಿ ನಿಗಮ ಈ ಎರಡರ ಜೊತೆಗೆ ನಾವು ನೇರವಾಗಿ ಸಂಪರ್ಕ ಮಾಡಿ ಎಲ್ಲೆಲ್ಲಿ ಇದನ್ನು ಸಿಂಪಡಣೆ ಮಾಡಿದ್ದೀರಿ ಅಂತ ಹೇಳುವಾಗ ದೊಡ್ಡ ದುರಂತ ಅಂತೇಳಿದರೆ ಈ ಎರಡೂ ನಿಗಮಗಳು ಒಂದೇ ಸತಿ ನಮಗೆ ಹೇಳಿಲ್ಲ. ಮೊದಲು ಹೇಳಿದರು ನಾವು ಬೆಳ್ತಂಗಡಿ ತಾಲೂಕಿನಲ್ಲಿ ಮಾತ್ರ ಹಾಕಿದ್ದೀವಿ ಅಂತ ಹೇಳಿದರು. ಕೆಲವು ಸಮಯದ ನಂತರ ಹೇಳಿದರು ಬೆಳ್ತಂಗಡಿ ಮಾತ್ರ ಅಲ್ಲ, ಸುಳ್ಯ, ಪುತ್ತೂರು, ಬಂಟ್ವಾಳದಲ್ಲಿಯೂ ಹಾಕಿದ್ದೀವಿ ಅಂತ ಹೇಳಿದರು. ಇತ್ತೀಚೆಗೆ ಹೇಳ್ತಾರೆ ಅವರು ಮೂಡುಬಿದ್ರೆಯಲ್ಲಿ ಹಾಕಿದ್ದೀವಿ, ಕಾರ್ಕಳದಲ್ಲಿಯೂ ಹಾಕಿದ್ದೀವಿ, 27 ಹಳ್ಳಿಯಲ್ಲಿ ಹಾಕಿದ್ದೀವಿ, ಕಾರ್ಕಳದಲ್ಲಿ ಮತ್ತು ಮೂಡುಬಿದ್ರೆಯಲ್ಲಿ, ಕುಂದಾಪುರ, ಬ್ರಹ್ಮಾವರದಲ್ಲಿ ಹಾಕಿದ್ದಾರೆ. ಇನ್ನೂ ಆಶ್ಚರ್ಯ ಅಂತ ಹೇಳಿದರೆ ಅದರ ನಂತರ ತಿಳಿಸ್ತಾರೆ ಉತ್ತರ ಕನ್ನಡ ಜಿಲ್ಲೆಯ 6 ತಾಲೂಕುಗಳಲ್ಲಿಯೂ ಹಾಕಿದ್ದಾರಂತೆ. ಭಟ್ಕಳ, ಕಾರವಾರ, ಅಂಕೋಲ, ಶಿರ್ಸಿ, ಹೊನ್ನಾವರ
ಹಾಗೂ ಈ ಯಾವುದು ಕುಮಟಾ, ಇಷ್ಟು ತಾಲೂಕುಗಳಲ್ಲೂ ಹಾಕಿದ್ದೀವಿ ಅಂಥೇಳಿ. ಒಟ್ಟು ನಾವು ಅವರು ಕೊಟ್ಟ ಇದನ್ನು ನೋಡಿದರೆ 7,790 ಹೆಕ್ಟೇರ್ ಪ್ರದೇಶ, ಅಷ್ಟು ವಿಶಾಲ ಪ್ರದೇಶದಲ್ಲಿ ಹಾಕಿದ್ದಾರೆ, ಎಷ್ಟೋ ಕಾಡಿನಲ್ಲಿ. ಹಾಗಾಗಿ ನಾವು ಇತ್ತೀಚೆಗೆ ಭಟ್ಕಳಕ್ಕೆ ಹೋದಾಗ ಬಾಲ್ಕಿ ಎಂಬ ಸಣ್ಣ ಒಂದು ಹಳ್ಳಿಗೆ ಹೋಗಿದ್ದೆವು. ಹೆಚ್ಚಿನ ಒಂದೇ ಹಳ್ಳಿಯಲ್ಲಿ 300 ಜನ ಮಕ್ಕಳು ಹುಟ್ಟುಕೊಂಡಿದ್ದಾರೆ, ಒಂದೇ ಹಳ್ಳಿಯಲ್ಲಿ. ನಾನು ಉತ್ತರ ಕನ್ನಡ ಜಿಲ್ಲೆಯ ಜಿಲ್ಲಾಧಿಕಾರಿಯವರನ್ನ, ಜಿಲ್ಲಾ ಆರೋಗ್ಯ ಅಧಿಕಾರಿಯವರನ್ನ ಭೇಟಿಯಾಗಿ ಬಂದಿದ್ದೇನೆ. ಅವರು ಎಷ್ಟು ಅಂತ ಹೇಳಿದರೆ, ಈ 3 ಹಳ್ಳಿಯಲ್ಲಿ ಮಾತ್ರ ಈ ಸಮಸ್ಯೆ ಇರುವುದು ಅಂತ ತಿಳಿಸ್ತಾರೆ. ಹೊನ್ನಾವರ ತಾಲೂಕಿನ ಹಳ್ಳಿಯಲ್ಲಿದೆ. ಆ 4-5 ಸಾವಿರ ಇದು ಎಕರೆ ಪ್ರದೇಶದ ಅಲ್ಲಿ ಸಿಂಪಡಣೆ ಮಾಡಿದ್ದು ಹತ್ತಿರದ ಎಲ್ಲ ಹಳ್ಳಿಗಳಲ್ಲಿದೆ. ಯಾಕೆ ಇಂಥ ಮಕ್ಕಳು ಹುಟ್ಟಿಕೊಂಡಿದ್ದಾರೆ ಅಂತೇಳಿ ಹಳ್ಳಿಯ ಮುಗ್ಧ ಜನರಿಗೆ ಗೊತ್ತಿಲ್ಲ. ಎಷ್ಟು ಮುಗ್ಧರಂತೇಳಿದರೆ, ನಾವು ಹೋಗಿ ನಿಮ್ಮ ವಿಳಾಸ ಏನು ಅಂತ ಕೇಳಿದರೆ ಅವ್ರು ಕೇಳ್ತಾರೆ ವಿಳಾಸ ಅಂದರೆ ಏನು ಅಂತ. ಅವ್ರಿಗೆ ಇಷ್ಟವರೆಗೆ ಪತ್ರನೇ ಬಂದಿಲ್ಲ. ಇಂಥ ಹಳ್ಳಿಗಳು ಇವೆ. ಇಷ್ಟವರೆಗೆ ಸರ್ವೆ ಆಗಲಿಲ್ಲ. ಕುಂದಾಪುರದಲ್ಲಿ ನಾವೇ ನೋಡಿದ್ದೇವೆ, ಸಾಧಾರಣ 300-400 ಜನ ಇದ್ದಾರೆ, ಇನ್ನೂ ಸಹ ಸರ್ವೆ ಆಗಲಿಲ್ಲ. ಉಡುಪಿ ಜಿಲ್ಲಾಧಿಕಾರಿಗಳು ಸರ್ವೆಯನ್ನು ಪ್ರಾರಂಭ ಮಾಡುತ್ತೇವೆ ಆ ಹಂತದಲ್ಲಿ ಇಲೆಕ್ಷನ್ ಬಂತು. ಈಗ ಮುಗಿಸಿದ್ರು. ಈಗ ಇಲೆಕ್ಷನ್ ಎಲ್ಲ ಮುಗಿದಿದೆ, ಯಾವಾಗ ಶುರು ಮಾಡ್ತಾರೆ ಅಂತೇಳಿ ಅವರೇ ಆ ಪ್ರಶ್ನೆಗೆ ಅವರೇ ಉತ್ತರ ಕೊಡಬೇಕು. ಸರ್, ನಿಮ್ಮ ಹೋರಾಟದ ಹಂತದಲ್ಲಿ ಬಹುಶಃ ಅದಕ್ಕಿಂತಲೂ ಮೊದಲಿನಿಂದಲೇ ಒಂದು ರೀತಿಯಲ್ಲಿ ಈ ಬಗ್ಗೆ ಪ್ರಶ್ನಿಸುವವರನ್ನು ಕತ್ತಲಲ್ಲಿ ಇಟ್ಟು ಸರಿಯಾದ ಸ್ಪಷ್ಟ ಚಿತ್ರಣವನ್ನು ಕೊಡದಂತಹ ಜಾಯಮಾನ ಎಲ್ಲ ಸರ್ಕಾರಿ ಕಚೇರಿಗಳ ಸ್ವರೂಪದಲ್ಲಿ ಇಲ್ಲೂ ಕೂಡ ನಡ್ಕೊಂಡು ಬಂದಿದೆ. ನೀವು ಹೇಗೆ ಅದನ್ನು ದಾಟಿ ಬಂದ್ರಿ? ಕೊನೆಯ ಪಕ್ಷ ಪುತ್ತೂರು, ಸುಳ್ಯದಂತಹ, ಕಾಸರಗೋಡು, ಪಡ್ರೆಯಂತಹ ಈ ಪ್ರದೇಶಗಳನ್ನು ಹೊರತುಪಡಿಸಿದ ಪ್ರದೇಶಗಳಲ್ಲಿಯೂ ಈ ನಿಷೇಧಿತ ಎಂಡೋಸಲ್ಫಾನ್ ಸಿಂಪಡಿಸಲ್ಪಟ್ಟಿದೆ ಅನ್ನುವ ಒಂದು ಅಧಿಕೃತವಾದಂಥ ಮಾಹಿತಿಯನ್ನು ಪಡ್ಕೊಂಡ್ರಿ. ನೋಡಿ, ಇಲ್ಲಿ ಒಂದು ಪ್ರಶ್ನೆಯನ್ನು ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಈಗ ಹಿಂದೆ ನಾವು ನೋಡಿದ ಪ್ರಕಾರ ಯಾವ ಅವರ ಹಳ್ಳಿಯಲ್ಲಿ ಹಾಕಿದ್ದಾರೋ ಆ ಹಳ್ಳಿಯಲ್ಲಿ ಇಂತಹ ಸಮಸ್ಯೆಗಳನ್ನು ನೋಡಿದ್ವಿ. ಉದಾಹರಣೆಗೆ ಪಟ್ರಮೆ, ಕೊಕ್ಕಡ, ಅಲಂಕಾರು, ಈ ಪ್ರದೇಶಗಳಲ್ಲೆಲ್ಲ ಇದನ್ನು ನೋಡಿದ್ವಿ. ಇತ್ತೀಚೆಗೆ ಒಂದು ಗಮನಕ್ಕೆ ಬಂದಿದೆ ನಮಗೆ, ಯಾವ ಹಳ್ಳಿಯಲ್ಲಿ ಹಾಕಲಿಲ್ವೋ ಅಲ್ಲಿನೂ ಬಂದಿದೆ ಅಂತ ಹೇಳಿದರೆ ಅಂತರ್ಜಲದ ಮೂಲಕ. ನಮ್ಮಲ್ಲೆಲ್ಲ ಪೋರಸ್ ಲ್ಯಾಟರೈಟ್ ಇದೆ, ಅದರ ಮೂಲಕ ಒಂದು ಕಡೆಯಿಂದ ಅಂತರ್ಜಲ ಇನ್ನೊಂದು ಕಡೆಗೆ ಹೋಗಿ, ಉದಾಹರಣೆಗೆ ಅಳಿಕೆ ಎಂಬ ಪ್ರದೇಶ ಇದೆ ವಿಠ್ಠಲದ ಹತ್ತಿರ, ಅಲ್ಲಿದ್ದು ವಿದ್ಯಾಸಂಸ್ಥೆಗಳೆಲ್ಲ ಇವೆ. ಒಂದೇ ರಸ್ತೆಯಲ್ಲಿ ಸಾಧಾರಣ 60-70 ಜನ ಮಕ್ಕಳು ಹುಟ್ಟುಕೊಂಡಿದ್ದಾರೆ. ಅಲ್ಲಿ ಏನೂ ಸಿಂಪಡಣೆ ಮಾಡಲಿಲ್ಲ. ಸಿಂಪಡಣೆ ಮಾಡಿದ್ದು 16 ಕಿಲೋಮೀಟರ್ ದೂರದಲ್ಲಿ. ನಾನು ಏನು ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಇಂಥ ಈ ಸಮಸ್ಯೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ತಾಲೂಕಿನಲ್ಲಿ ಹಳ್ಳಿಯಲ್ಲಿ ಸಿಂಪಡಣೆ ಮಾಡದೇ ಇರಲಿ ಬರುವ ಒಂದು ಚಾನ್ಸ್ ಇದೆ. ಇದನ್ನು ತಿಳ್ಕೊಳ್ಬೇಕು. ಆದ್ದರಿಂದ ನನ್ನ ಮನೆಯಲ್ಲಿ ಇಲ್ಲ ಇವತ್ತಂತೇಳಿ ಯಾರು ಸುಮ್ಮನೆ ಕೂತ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾವತ್ತೂ ಈ ಸಮಸ್ಯೆ ನಿಮ್ಮ ಮನೆಯ ಬಾಗಿಲಿವರೆಗೆ ಬರಬಹುದು. ಅದನ್ನು ಆ ಕುರಿತು ಜನಜಾಗೃತಿ ಆಗಬೇಕು. ಖಂಡಿತ. ಪ್ರಿಯವೀಕ್ಷಕರೇ, ಎಂಡೋಸಲ್ಫಾನ್ ಅನ್ನುವ ಮನುಕುಲವನ್ನು ಕೊಲ್ಲುವ ರಾಕ್ಷಸನ ಕಬಂಧ ಬಾಹುಗಳು ಹೇಗೆ ನಿಧಾನವಾಗಿ ಈ ಪರಿಸರದಿಂದ ಇನ್ನೊಂದು ಪರಿಸರಕ್ಕೆ, ಕಾಸರಗೋಡಿನಿಂದ ಕರ್ನಾಟಕಕ್ಕೆ, ಕರ್ನಾಟಕದಿಂದ ಕರ್ನಾಟಕದ ಒಳಗೆ ಇರುವ ದಕ್ಷಿಣ ಕನ್ನಡ, ಇಲ್ಲಿಂದ ಪುತ್ತೂರು, ಸುಳ್ಯ, ಬೆಳ್ತಂಗಡಿ, ಮೂಡಬಿದರೆ, ಕಾರ್ಕಳ, ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ, ಶಿವಮೊಗ್ಗದ ಎಲ್ಲೂ ಬೇಕಾದರೂ ಬರ್ಬೋದು, ಈಗಾಗಲೇ ಬಂದಿರಬಹುದು. ಅಂತರ್ಜಲದ ಮೂಲಕ ಈ ದುಷ್ಟ ಸಮಾಜವನ್ನು ಕೊಲ್ಲುವಂತಹ ಒಂದು ರಾಕ್ಷಸ ಹರಡಿಕೊಳ್ತಾ ಇದ್ದಾನೆ ಅಂತಂದರೆ ಅದನ್ನು ನಿಯಂತ್ರಿಸುವಲ್ಲಿ ನಾವೆಲ್ಲರೂ ಈ ಕ್ಷಣಕ್ಕೆ ಎಚ್ಚರ ಪಡಬೇಕಾಗಿದೆ. ಸ್ಪಂದನ ಜನಧ್ವನಿ ಕಾರ್ಯಕ್ರಮದ ಮೂಲಕ ಈ ಎಚ್ಚರವನ್ನು ನಿಮ್ಮೆಲ್ಲರಲ್ಲಿಯೂ ನೀಡುವುದು ಈ ಕಾರ್ಯಕ್ರಮದ ಉದ್ದೇಶವೂ ಆಗಿದೆ. ಸ್ಪಂದನ ಜನಧ್ವನಿ ಬಳಗ ಇತ್ತೀಚೆಗೆ ಕಂಡುಕೊಂಡಂತಹ ಒಂದು ಭೀಕರ ಸತ್ಯ, ನೆಟ್ಟಣಿಗೆ ಅನ್ನುವ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಒಂದು ಪುಟ್ಟ ಗ್ರಾಮದಲ್ಲಿ ನಡೆದಂತಹ ವಿದ್ಯಮಾನಗಳು. ಇದನ್ನು ನಿಮ್ಮ ಮುಂದೆ ತೆರೆದಿಡ್ತೇವೆ ಒಂದು ಪುಟ್ಟ ವಿರಾಮದ ಬಳಿಕ.